ಮಿಥ್ಯಾ ಕನ್ನಡ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ರಾಷ್ಟ್ರೀಯ ಪ್ರಶಸ್ತಿ ದೊರಕಿರುವ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಿರ್ದೇಶಕ ಸುಮಂತ್ ಭಟ್ ಹಾಗೂ ಇದೇ ಚಿತ್ರಕ್ಕಾಗಿ ಬಾಲನಟ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಆತಿಶ್ ಅವರ ಜತೆ ರೂಪಶ್ರೀ ವರ್ಕಾಡಿ ಅವರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ಕಳೆದ 2.5 ದಶಕಗಳಿಗೂ ಹೆಚ್ಚಿನ ಕಾಲದ ಕಲಾಪಯಣದಲ್ಲಿ ಕನ್ನಡ, ತುಳು ಭಾಷೆಗಳ 700ಕ್ಕೂ ಅಧಿಕ ನಾಟಕಗಳಲ್ಲಿ 4,000ಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿದ ಸಾರ್ಥಕತೆ ನನ್ನದು. ರಂಗ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ಬೈಲ್ ಅವರ ಸಂಸಾರದ ಸರ್ಕಸ್ ನಾಟಕದ ಮೂಲಕ ವೃತ್ತಿಪರ ರಂಗಭೂಮಿಗೆ ಕಾಲಿಟ್ಟಿದ್ದು, ಹಲವು ತಂಡಗಳ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದೇನೆ. ಕ್ರಿಸ್ಟಿಫರ್ ನೀನಾಸಂ ಹಾಗೂ ವಿದ್ದು ಉಚ್ಚಿಲ್ ರಂಗಾಯಣ ಅವರಿಂದ ರಂಗ ತರಬೇತಿ ಪಡೆದಿರುವುದಾಗಿ ತಿಳಿಸಿದರು. ಈತಮಲ್ಲ ಅವಾರ್ಡ್ ಬೈದಡು ಗೊತ್ತುಜಿ ಎಂಚ ಬೈದುಂಡು ಎಂಚ ತಿಕ್ಕದನ್ನು ಬಂದೆಂಗೆ ಗೊತ್ತುಜಿ ಅದೇ ಕ್ರೆಡಿಟ್ ಮಾತೆಗೆ ನಾ ಡೈರೆಕ್ಟ್ರಿಗೆ ಬೋರ್ಡ್ ದಯಪಂಡ ಯಾನ್ ಈತ ಮುಟ್ಟ ಮಲ್ದಿ ನಂಚಿನ ಕ್ಯಾರೆಕ್ಟರ್ ಹಿಡ್ದು ಒಂಥರ ಡಿಫ್ರೆಂಟ್ ಆಗಿ ನಂಚಿನ ಆಕ್ಟಿಂಗ್ ನನಗೆ ಪದಿನಿ ಡೈರೆಕ್ಟರ್ ಅರೇಪಲ್ಲ ಪನೊಂದಿದ್ದೇರು ಪಕ್ಕ ನ್ಯಾಚುರಲ್ ಆದ್ ಮಲ್ಪ್ಲೆ ಒಬ್ಬರ್ಚಿ ಬಂದು ಮೂವಿ ತೋನಾಗ ಎಂಕೆ ಅನಿಸಿಂಡು ಈತ ಎನ್ನ ಸಿನಿ ಜರ್ನಿಡ್ ಬೇತಿನ ಒಂಜಿ ಪ್ಯಾಟರ್ನ್ ಆಕ್ಟಿಂಗ್ ಮನಡ ಡೈರೆಕ್ಟರ್ ದೇಪದಿರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇರೆಗೆಲ ಅಂಚನೆ ಐಕೊಂಜಿ ಒಂಜಿ ಆರ್ಟ್ ಫಿಲಮ್ ಮಲ್ಪುಂಡ್ ಪಂಡ ಒಂಜಿ ಬಂಡವಾಳ ಪಾಟೆಗೆ ಒಂಜಿ ಧೈರ್ಯ ಬೋಡು. ಸೊ ನಮ್ಮ ರಕ್ಷಿತ್ ಶೆಟ್ಟಿಗೆ ಒಂದು ಧೈರ್ಯ ಮತ್ತೊಂಜಿ ಕಾಸು ಪಾಡ್ದೇರು. ಸೊ ಅರೆಗೆಲ ಒಂಜಿ ಮಸ್ತ್ ಥ್ಯಾಂಕ್ಸ್. ಅಂಚ ಆತಿಶ್ ಎನ್ನ ಮಗನ ಕ್ಯಾರೆಕ್ಟರ್ ಮಲ್ದಿನಿ ಒರಿಯರ್ದೆ ಸಾಧ್ಯ ಜೇಪಲ್ಲ ಗಿವ್ ಅಂಡ್ ಟೇಕ್ ಪನ್ಪೇನೆ. ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಮಲ್ದಿನಿ ಪ್ರಕಾಶ್ ತುಮಿನಾಡು ಅಕಲ್ನ ಆತಿಶ್ ನಕಲ್ನ ಆಕ್ಟಿಂಗ್ ಇತ್ತಿನೇಡು ಬಹುಶಃ ಏನಡ್ದ ಆ ಆಕ್ಟಿಂಗ್ ಬರೋ ಸಾಧ್ಯ ಅಂಡ್ ಬಂದು ಪನ್ಪೇನ್ ಪಕ್ಕ ಕೊಡೋರ ನನ್ನರ ಮಾತಿನ ತರತಾಗ್ಯದ ನಿಕಲ ಮಾತಿನ ಸಪೋರ್ಟ್ ನನ್ನಲ್ಲ ಇಂಚನೆ ಬೋರ್ಡ್. ಥ್ಯಾಂಕ್ ಯು. ಇದೇ ಚಿತ್ರಕ್ಕೆ ಬಾಲನಟರಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಆತಿಶ್ ಶೆಟ್ಟಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಯಾನ್ ಎಂಕ್ ಮಿಥ್ಯ ದಾಲ ಬರೊಂದಿಜ್ಜಂಡ್ ABCD ಎಲ್ಲ ಬರೊಂದಿಜ್ಜಂಡ್ ಮಿಥ್ಯದ ಎಂದಾದ ಮಂದೆ ರೋಲ್ ಮಂತಿನ ಮಾತ ಮಸ್ತ್ ಡಿಫ್ರೆಂಟ್ ಇತ್ತಂಡ್. ಮಿಥ್ಯ ಚಿತ್ರದ ನಿರ್ದೇಶಕ ಸುಮಂತ್ ಭಟ್ ಮಾತನಾಡಿ 2008-9ನೇ ಸಾಲಿನಲ್ಲಿ ಸಾಫ್ಟ್ವೇರ್ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ನಾನು ಹಾಗೂ ರಕ್ಷಿತ್ ಶೆಟ್ಟಿ ಜತೆಯಾಗಿ ಹಲವು ಡಾಕ್ಯುಮೆಂಟರಿಗಳನ್ನು ನಿರ್ಮಾಣ ಮಾಡಿದ್ದೆವು. ಬಳಿಕ ರಕ್ಷಿತ್ ದೊಡ್ಡ ನಟನಾದರು. ಆದರೆ ಆತ ನನ್ನನ್ನು ಸಿನಿಮಾ ಜಗತ್ತಿನಲ್ಲಿ ನಿನ್ನಂತಹ ಪ್ರತಿಭೆಗಳು ಸಿನಿಮಾ ಕ್ಷೇತ್ರಕ್ಕೆ ಅಗತ್ಯವಿದೆ ಎಂದು ಕರೆದಾಗ 2020-21ನೇ ಸಾಲಿಗೆ ಸಿನಿಮಾ ರಂಗ ಪ್ರವೇಶಿಸಿದೆ. ನನ್ನ ತಲೆಗೆ ಬಂದ ಮಿಥ್ಯದ ಕಥೆಯೊಂದನ್ನು ಆತನ ಬಳಿ ತೆರೆದಿಟ್ಟಾಗ ಆತ ನಿರ್ಮಾಣದ ಹೊಣೆಯೊಂದಿಗೆ ಪ್ರೋತ್ಸಾಹಿಸಿದ. ರಿಟರ್ನ್ಸ್ ಬಗ್ಗೆ ನೋಡೋದು ಬೇಡ, ನೀನು ಮುಂದುವರಿ ಎಂದು ಹೇಳಿದ್ದ. ಹಾಗೆ ತಯಾರಾದ ಚಿತ್ರಕ್ಕೆ 3 ರಾಷ್ಟ್ರೀಯ ಪ್ರಶಸ್ತಿ ದೊರಕುವ ಯಾವುದೇ ಆಲೋಚನೆ ಇರಲಿಲ್ಲ ಎಂದು ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಸಿನಿಮಾ ಮಾಡ್ತೇನೆ ಅನ್ನೋದು ಬಹಳ ಸುಲಭ ನಾನು ಆಸ್ ಎ ನಿರ್ದೇಶಕ. ಬಟ್ ಅದಕ್ಕೆ ಬಂಡವಾಳ ಹಾಕಿ ಅದನ್ನ ತೆರೆ ತನಕ ತರೋ ತನಕ ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಒಂದಿಷ್ಟು ಬಂಡವಾಳ ಬೇಕಲ್ಲ, ಅಲ್ಲಿ ತನಕನೂ ಒಂದು ಬೆನ್ನೆಲುವಾಗಿ ಸಪೋರ್ಟ್ ಆಗಿ ನಿಂತ ರಕ್ಷಿತ್ ಶೆಟ್ಟಿಗೆ ಥ್ಯಾಂಕ್ಸ್. ಅಂಡ್ ಅದೇ ಒಂದು ಮೂರು ಅವಾರ್ಡ್ ಬಂದಿದೆ ನಮ್ಗೆ, ದೊಡ್ಡ ವಿಷಯನೇ. ಬಿಕಾಸ್ ಕನ್ನಡದಲ್ಲಿ ಇತ್ತೀಚೆಗೆ ರೀಸೆಂಟ್ ಹಿಸ್ಟ್ರಿಯಲ್ಲಿ ಐ ಥಿಂಕ್ ಇಲ್ವಾ ಅಂತ ಒಂದೇ ಸಿನಿಮಾಕ್ಕೆ ಕಾಂತಾರ ಇದೆ. ಕಾಂತಾರ ಇಸ್ ಎಕ್ಸೆಪ್ಷನಲ್ ಕೇಸ್. ಅದು ಬಿಟ್ಟು ಮೊದಲನೇ ಬಾರಿಗೆ ಕನ್ನಡದಲ್ಲಿ ಒಂದು ಪೋಷಕ ನಟಿಗೆ ಪ್ರಶಸ್ತಿ ಬಂದಿರೋದು ರೂಪಶ್ರೀ ಮ್ಯಾಮಿಗೆ. ಅದು ನಮ್ಮ ಕುಡ್ಲದವರಿಗೆ ಬಹಳ ಖುಷಿ ಕೊಟ್ಟ ವಿಷಯ. ಮತ್ತೆ ಅತೀಶಿಗೆ ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆದಾಗ್ಲೂ ಅಂಡ್ ಸಿನಿಮಾ ರಿಲೀಸ್ ಆಗೋ ಮೊದಲು ನಮ್ಮ ಸಿನಿಮಾ ಒಂದಿಷ್ಟು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಹೋಗಿತ್ತು. ಅಲ್ಲಿ ಫ್ರಾನ್ಸ್ ಅಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ, ಐ ಥಿಂಕ್ US ಅಲ್ಲೂ ಅವಾರ್ಡ್ ವಿನ್ ಆಗಿದ್ದ ಬೆಸ್ಟ್ ಆಕ್ಟರ್ ಅಂತ. ಅದೆಲ್ಲ ಮುಗಿಸಿ ಇಲ್ಲಿ ಬಂದು ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನು ಗುರುತಿಸಕ್ಕೆ ನಂಗೆ ಬಹಳ ಖುಷಿ ಕೊಟ್ಟಿದೆ ಈ ಎರಡು ಅವಾರ್ಡ್ಗಳು.